ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನ ಮಾಗಣಿ ದೇವಸ್ಥಾನ ಆದ ಪುರಾಣ ಇತಿಹಾಸ ಪ್ರಸಿದ್ಧಿನ ಪಡೆಯಿನ ಕ್ಷೇತ್ರದ ಒಂಜಿ ಮರ್ಗಿಲ್ಡ್ ಕಡಲ ಕಿನಾರೆಲ ಜನಾಕರ್ಷಣದ ತಾಣ ಆದಿತದ ಪ್ರವಾಸೋದ್ಯಮದ ಜಾಗೆಲ ಆದುಂಡು ಅಂಚನೆ ಪಿಂಡ ಪ್ರದಾನ ಮನ್ಪುರೆಕ್ ದಕ್ಷಿಣ ಕನ್ನಡ ಜಿಲ್ಲೆಡೆ ಮಲ್ಲ ಪುದರ್ ಪಡೆಯಿನ ಕ್ಷೇತ್ರಲ ಆದುಂಡು ಇಂಚ ಪಿಂಡ ಪ್ರದಾನಗ ಬರ್ಪುನಕ್ಲೆಗ್ ಕಡಲ ನೀರು ಮುರ್ಕುದು ತಂಕ್ರಿನ ಪರಕೆ ಸೇವೆನ್ ಸಂದಾವನಕ್ಲೆಗ್ ಪ್ರವಾಸಗಂದ ಬರ್ಪುನಕ್ಲೆಗ್ ಈ ಪರಿಸರಡ್ ಸರಿಯಾಯಿನ ಮೂಲಭೂತ ಸೌಕರ್ಯ ಇಚ್ಚಿ ಶೌಚಾಲಯ ವ್ಯವಸ್ಥೆ ಪೊಂಜೋಲಿಗ್ ಕುಂಟು ಬದಲ್ ಮಲ್ಪೆರೆ ಜಾಗದ ವ್ಯವಸ್ಥೆಲ ಇಚ್ಚಿ ಕೈತಳ್ಳು ಶೌಚಾಲಯ ಕುಂಟು ಬದಲ್ ಮಲ್ಪೆರೆಂದು ಒಂಜಿ ಕಟ್ಟಣನು ಕಟ್ಟಾದಿತ್ತಿರು ಆಂಡ ಇಂದು ಉಪಯೋಗ ಇಚ್ಚಾಂದೆ ಸರಿಸುಮಾರು 10 ವರ್ಷ ಕರಿಂಡು ಇತ್ತೆ 7 ತಿಂಗಳುರ್ದು ದುಂಬು ಇಂದೇನು ಪೆರಪ ಖರ್ಚು ಮಂದದು ನವೀಕರಣ ಮಂದದೇರು ಆಂಡ ಬೀಗ ಪಾರ್ದ ದೀತಿನ ಈ ಕಟ್ಟಣ ಏರ್ನ ಉಪಯೋಗ ಪನ್ಪಿನ ವೇಮಲ್ಲ ಪ್ರಶ್ನೆ ಅಂಚಾದು ಸಂಬಂಧಪಟ್ಟಿನಗಳು ಇಂಚಿ ಗಮನ ಕೊರ್ದು ಇಂದಿನ ಸಾರ್ವಜನಿಕರಿಗೆ ಉಪಯೋಗ ಆಪಿಲಕ ಮಲ್ಪೊಡು ಪಂಡದು ಸ್ಥಳೀಯರು ದಿನೇಶ್ ಕಾಜವ ತೆರಿಬಾದರು. ಸೋಮೇಶ್ವರ ಬೀಚಿನಲ್ಲಿ ಶೌಚಾಲಯ ಇದೆ. ಆ ಶೌಚಾಲಯ ಸುಮಾರು 20 ವರ್ಷದಿಂದ ಈ ಶೌಚಾಲಯ ನಿರ್ಮಾಣವಾಗಿದೆ. ಆದರೆ ಇಷ್ಟವಾಗಿ ಅದರ ಆ ಶೌಚಾಲಯಕ್ಕೆ ಯಾರೂ ಬಾರದ ಸ್ಥಿತಿಯಲ್ಲಿದೆ. ಅಂದರೆ ಅಂದಿನ ನಿನ್ನಿನವರೆಗೆ ಬೀಗ ಜಡಿದ ಸ್ಥಿತಿಯಲ್ಲಿದೆ. ಆದರೆ ಇತ್ತೀಚೆಗೆ ಒಂದು 8 ತಿಂಗಳ ಮೊದಲು ಇದು ಜೀರ್ಣೋದ್ಧಾರ ಆಯಿತು ಇದರ ಕೆಲಸ. ಆದರೆ ಅದು ಸಾಧಾರಣ ಜೂನು ಜುಲೈ ತಿಂಗಳಲ್ಲಿ ಮುಗಿದಿದೆ ಕೆಲಸ. ಆನಂತರ ಹೇಳ್ತಾಯಿದ್ರು ಬೇಗ ಶುರುವಾಗ್ತದೆ, ಅದು ಇನ್ನೂ ಪ್ರಾರಂಭ ಆಗ್ತದೆ, ಇದು ಶೌಚಾಲಯ ಎಲ್ಲರಿಗೂ ಪ್ರಯೋಜನ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಇತ್ತು. ಆದರೆ ಇನ್ನೂ ಕೂಡ ಅದು ಪ್ರಯೋಜನ ಆಗಲಿಲ್ಲ. ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಇದಕ್ಕೆ ಇನ್ನು ಮುಂದೆ ಆದರೂ ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿ ವಿನಂತಿ. ಕಾರಣ ಇಷ್ಟೇ, ಮೊನ್ನೆ ನಾನು ಬರುವಾಗ ಬೆಳಿಗ್ಗೆ 2-3 ಜನ ಟೂರಿಸ್ಟ್ನವರು ಹೇಳಿದ್ರು, ಸರ್ ಇಲ್ಲಿ ಬಟ್ಟೆ ಬದಲಾಯಿಸೋ ಜಾಗ ಎಲ್ಲಿದೆ ಅಂತ. ಆಗ ನನಗೆ ತುಂಬ ಬೇಜಾರಾಯಿತು. ಅದಕ್ಕೋಸ್ಕರ ನಾನು ಈ ಹೊತ್ತಲ್ಲಿ ಈ ರೀತಿ ಮಾತನಾಡಲು ಬಯಸಿದ್ದೆ. ಮತ್ತು ಯಾವುದೇ ಕಾರಣಕ್ಕೂ ಅಲ್ಲ. ಮತ್ತು ಶೌಚಾಲಯ ಅಲ್ಲದೆ ಸ್ವಚ್ಛತಾ ಆಂದೋಲನ ನೋಡಿ ಎಷ್ಟು ಸ್ವಚ್ಛ ಹೇಗಿದೆ ಅಂತೇಳಿ, ಅದನ್ನು ನಾನು ಹೆಚ್ಚು ಹೇಳಲಿಕ್ಕೆ ಬಯಸುವುದಿಲ್ಲ, ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆದರೆ ಇದನ್ನು ಹೇಳಲಿಕ್ಕೆ ಯಾರೂ ತಯಾರಿರುವುದಿಲ್ಲ. ಇನ್ನೊಂದು, ಇದು ಭಾಳ ಪುಣ್ಯಕ್ಷೇತ್ರ. ಇಲ್ಲಿ ತಿಲೋಮ ಪಿಂಡ ಪ್ರದಾನ ಮಾಡಿದ ಮಹತ್ವ ಅಂತೇಳಿ ಸೋಮೇಶ್ವರದು ಇತಿಹಾಸ ಪ್ರಸಿದ್ಧವಾದ ಜಾಗ.
ರುದ್ರಪಾದೆ ಬಗ್ಗೆ ಸಹ ಉಲ್ಲೇಖನ ಇದೆ. ಆದರೆ ಇಲ್ಲಿ ಪಿಂಡ ಪ್ರದಾನ ಮಾಡಿ ಅಲ್ಲಲ್ಲೇ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಸರಿಯಾದ ವ್ಯವಸ್ಥೆ ಮಾಡಿದ್ದಲ್ಲಿ ತುಂಬ ಉತ್ತಮ. ಅದಲ್ಲದೆ ಇದು ಮುಜರಾಯಿ ಇಲಾಖೆ ಸಂಬಂಧಪಟ್ಟ ಜಾಗ, ಪ್ರವಾಸೋದ್ಯಮ ಕೇಂದ್ರವಾಗಿದೆ. ಎಲ್ಲ ಪ್ರವಾಸೋದ್ಯಮದವರು ಇಲ್ಲಿ ಬರ್ತಾರೆ. ಆದರೆ ಯಾವುದೇ ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದ ಕಾರಣ ಅದು ವಂಚಿತವಾಗಿದೆ. ಯಾಕೆ ಅಂತ ನಮಗೆ ಇನ್ನೂ ಯಕ್ಷ ಪ್ರಶ್ನೆ ಆಗಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಇದರ ಬಗ್ಗೆ ಇನ್ನಾದರೂ ಇದಕ್ಕೆ ಎಚ್ಚರ ವಹಿಸಬೇಕಾಗಿ ನಮ್ಮ ಬೇಡಿಕೆ. ಅದೇ ಸರಿಯಾದ ಇಲ್ಲಿ ಲೈಟ್ನ ವ್ಯವಸ್ಥೆ ಇಲ್ಲ. ಇಲ್ಲಿ ನೋಡಿ, ಎಲ್ಲಿಯೂ ಸಹ ಲೈಟ್ ಇಲ್ಲ. ಇದು ಒಂದು ಕಡೆ ಉಂಟು. ಮೊದಲು ಸೋಲಾರ್ ದೊಡ್ಡ ಲೈಟ್ ಇತ್ತು, ಅದು ಯಾವುದೂ ಇಲ್ಲ. ಅದರಲ್ಲಿ ಸ್ವಚ್ಛತೆ ನೋಡಿ ಹೇಗಿದೆ ಅಂತೇಳಿ. ಇಲ್ಲಿ ಪುರಸಭೆ ಅಂತ ಹೇಳಿ ಹೆಸರು ಉಂಟು ಸೋಮೇಶ್ವರದ್ದು. ಆದರೆ ಇಲ್ಲಿ ಸ್ವಚ್ಛತೆ ನೋಡುವಾಗಲೇ ಗೊತ್ತಾಗ್ತದೆ ಹೇಗಿದೆ ಅಂತೇಳಿ. ದಯವಿಟ್ಟು ಇನ್ನಾದರೂ ಇದಕ್ಕೆ ಗಮನ ಹರಿಸುವಿರೆಂದು ನನ್ನ ಕಳಕಳಿಯ ವಿನಂತಿ.